ಆರೋಗ್ಯ ಇಲಾಖೆಯವರ ಕಾರ್ಯಾಚರಣೆ ಸದ್ದು ಮಾಡುತ್ತಿದ್ದು, ಇಂದು ಉಡುಪಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ರಶ್ಮಿ ಎಸ್ಆರ್ ಹಾಗೂ ಆರೋಗ್ಯ ಅಧಿಕಾರಿಗಳ ತಂಡದವರು ಬಾಳೆಹಣ್ಣಿನ ಗೋದಾಮುಗಳಿಗೆ ದಾಳಿ ನಡೆಸಿದ್ದಾರೆ. ಉಡುಪಿಯ ಅಲೆವೂರು ಗ್ರಾಮದ ಹಲವೆಡೆ ದಾಳಿ ನಡೆಸಿ ಬಾಳೆಕಾಯಿಗಳನ್ನು ಹಣ್ಣಾಗಿಸಲು ರಾಸಾಯನಿಕ ಹಾಗೂ ಕೃತಕ ಬಣ್ಣ ಬಳಕೆ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ಅಲೆವೂರು ಗ್ರಾಮದ ಕೆಂತೂರು ಹಾಗೂ ಮಣಿಪಾಲ ಸಮೀಪದ ದುಗ್ಲಿ ಪರಿಸರದಲ್ಲಿ ಇರುವ ಬಾಳೆಹಣ್ಣು ವ್ಯಾಪಾರಸ್ಥರು ಮತ್ತು ದಾಸ್ತಾನುದಾರರ 3 ಗೋದಾಮುಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಯಿತು. ದಾಳಿಯ ವೇಳೆ ರಾಸಾಯನಿಕ ಬಳಸಲು ಉಪಯೋಗಿಸುತ್ತಿದ್ದ ಪರಿಕರಗಳು ಪತ್ತೆಯಾಗಿವೆ. ಬಾಳೆಹಣ್ಣು ಹಣ್ಣಾಗಿಸಲು ಬಳಸುತ್ತಿದ್ದ ಹಾನಿಕಾರಕ ರಾಸಾಯನಿಕಗಳನ್ನು, ಕೃತಕ ಬಣ್ಣ ನೀಡುವ ಪದಾರ್ಥಗಳನ್ನು ಹಾಗೂ ಕೃತ್ಯಕ್ಕೆ ಬಳಸುತ್ತಿದ್ದ ವಾಹನಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಿಮ್ಗೆ ನೀವು ಅಷ್ಟು ಕರೆಕ್ಟ್ ಆಗಿ ಮಾಡುವವರಾದ್ರೆ ಇದರ ಅವಶ್ಯಕತೆ ಏನಿದೆ? ಯಾರಿಗೆ ಫೋನ್ ಕಟ್ ಮಾಡಪ್ಪ. ಅಷ್ಟು ಸಾಚಂತರ ಮಾತಾಡಿದ್ರಲ್ಲ, ನಾವು ಯಾವ್ದು ಮಾಡುದು ಮತ್ತೆ ಇದೆಲ್ಲ ಯಾಕೆ ಬೇಕು? ನೋಡುದಲ್ಲ ಈಗ ಇದನ್ನೇ ನೀವೇನ್ ತಿಂತೀರಾ ನಂಗೆ ಬೇಡ, ಉಂಡೋರಿಗೆ ತಿನ್ನಿಸ್ತೀರಲ್ಲ. 20 ವರ್ಷದಿಂದ ಇದೇ ಮಾಡೋದು ಗೊತ್ತಿದೆ. ಏನ್ ಮಾಡಿದ್ದೀರ 20 ವರ್ಷದಿಂದ? ಇದು ರೆಡಿ, ಇದು ಫ್ರೆಶ್ ಇದೆ. ಇದು ಸ್ಪ್ರೇ ಮಾಡುತ್ತಾರೆ. ಕರೆಕ್ಟ್ ಆಗಿ ಇದು ಒಂದೇ ಸಲ ಮಾಡಿದೇವ್ರಿ ನೀವು? ಇದು ಫ್ರೆಶ್ ಇದು ಫ್ರೆಶ್ ಇದೆ. ಡೈಲ್ಯೂಟ್ ಮಾಡೋದು ಸರ್ ಅದು. ಅದನ್ನ ಇಲ್ಲ ಅಂದ್ರೆ ಬಕೆಟ್ ಇದೆ, ಬಕೆಟ್ಗೆ ಹಾಕಿ ಡಿಪ್ ಮಾಡಿದಾಗಿದ್ದಾರೆ. ಓಕೆ, ಏನ್ ಮಾಡ್ತಾರೆ? ಯಾವ್ದಿಲ್ಲದಿದ್ರೆ ಬಾಟಲ್ ಮತ್ತೆ ಇದ್ಯಾಕಿತ್ತಲ್ಲಿ? ಈಗ ನೀವು ಇಲ್ಲ ಅಂತ ಹೇಗಿದ್ರೆ ನಾವು ಸ್ಯಾಂಪಲ್ ಹಾಕಿ ಕಳಿಸ್ತೇವೆ. ಬಾಟಲ್ಸ್ ಯಾಕಿತ್ತು? ಇದು ಏನು ಮಾಡಿದ್ರೆ ವಯಸ್ಸು ಬಾಟಲ್ಗೆ ಇರ್ತೀರಾ? ಅಷ್ಟೊಂದು ನಿಮಗೆ ಮನಸ್ಸಾಕ್ಷಿ ಎಂಬುದೆಲ್ಲ ಅಂತ ಹೇಳಿದ್ರೆ ಇದು ಯಾವುದನ್ನೇ ಅಂತ ಲೋಡ್ ಮಾಡಿ ಎಲ್ಲಿಗೂ ರೂಟಿಗೆ ಕಳಿಸ್ಲಿಕ್ಕಿಲ್ಲ. ಎಲ್ಲ ಸೀಸ್ ಆಗಿದೆ ಇಲ್ಲೇ. ಇನ್ನು ನಾವು ಹೇಳೋರಿಗೆ ಏನು ಮೂವ್ಮೆಂಟ್ ಮಾಡಬೇಡಿ. ನಿಮ್ಮ ಹತ್ರ ಫುಡ್ ಲೈಸೆನ್ಸ್ ಎಲ್ಲ ಎಲ್ಲಿದೆ? ಲೈಸೆನ್ಸ್ ಲೈಸೆನ್ಸ್ ಎಲ್ಲಿದೆ? ಲೈಸೆನ್ಸ್ ಇಲ್ಲದೆ ಹೆಂಗೆ ವ್ಯಾಪಾರ ಮಾಡ್ತೀರಾ? ಲೈಸೆನ್ಸ್ ಮಾಡಿಸಿದ್ದೆ, ರಿನೋವಲ್ ಮಾಡಿದ್ದೆ. ಎಲ್ಲಿದೆ ತೋರಿಸಿ. ರೆಸಿಪ್ಟ್ ಇದೆ ಮೇಡಮ್, ಬೇರೆ ಎಂತದೂ ಇಲ್ಲ. ಯಾವುದು ತೋರಿಸಿ, ನಿಮ್ದು ಏನು ಲೈಸೆನ್ಸ್ ಇದೆ ತೋರಿಸಿ. ಅಂತ ಹೇಳ್ತಿದ್ರೆ ನಿಮ್ಮ ಮನಸ್ಸಾಕ್ಷಿ ಹೋಗ್ತದ? ಇವತ್ತು ಮಾತ್ರ ಮಾಡಿ ಹೇಳುದು, ಇಲ್ಲದ್ರೆ ಮಾಡ್ತಾ ಇರ್ಲಿಲ್ಲ ಅಂತ. ಸಡನ್ ಆಗಿ ಇವತ್ತು ನಾವು ಬರುವಾಗ ನೀವು ಕೆಮಿಕಲ್ಸ್ ಹಾಕಿದ್ರಿ. ಇಲ್ಲ, ಯಾವ್ದು ಒಂದು ಕಾಯಿ ಕೆಮಿಕಲ್ಸ್ ಮತ್ತೆ ಅಲ್ಲಿ ಅದಕ್ಕೆ ಇಟ್ಟಿದ್ದೀರಾ? ಅಲ್ಲ, ಕಾಯಿ ಸ್ಟಾಕ್, ಕಾಯಿ ಅಲ್ಲಿ ಸ್ಟಾಕ್ ಇಟ್ಟಿದ್ದೀರಾ? ಅದು ಮಣ್ಣು ಎಲ್ಲ ಚೆಂಡಾಗಿದ್ದಾರೆ, ನೆಲ ಎಲ್ಲ ಚೆಂಡಾಗಿದೆ. ಕಾಯಿ ಸ್ಟಾಕ್ ಪರೀಕ್ಷೆ ಮಾಡಿ ನೀವು ಒಂದು ಇಲ್ಲ, ನಾವು ಸ್ಯಾಂಪಲ್ ತಗೊಳ್ತೇವೆ. ನೀವೇ ಹೋಗ್ತೀರ ಇದ್ರಲ್ಲಿ ಯಾವ್ದು ಒಂದು ಕಾಯಿ ಸ್ಯಾಂಪಲ್ ಬೇರೆ ಕ್ಯಾನ್ಸರ್ ಎಲ್ಲ ಇದಾಗಬೇಕಾ? ಹೌದು, ಜೀವನದಲ್ಲಿ ಒಂದ್ಸಲ ಮಾಡಿಯಪ್ಪ, 10 ಸಲ ಮಾಡಿ, ಅದು ಎಷ್ಟು ಜನದಕ್ಕೆ ಇದಾಗ್ತದೆ ನಿಮ್ಗೆ ಗೊತ್ತಿದೆ. ತಪ್ಪ ಅಂತ ನಮ್ಗೆ ಕತೆ ಹೇಳ್ತೀರಾ? ಎಲ್ಲ ಗಾಡಿಗಳು ಕೀ ತೆಗೆದುಕೊಂಡು ಎಲ್ಲಿಲ್ಲ, ನಮ್ಗೆ ಎಲ್ಲ ಗಾಡಿಗೆ ಕೀ ಇಸ್ಕೊಂಡು ಬಾಡಿಗೆ ಆದ್ರೂ ಫುಡ್ ಲೈಸೆನ್ಸ್ ಇದೆಯಾ ಗಾಡಿಗೆ? ಏನಾಯ್ತು? ನಾನು ಸೀಸ್ ಮಾಡ್ತಾ ಇದ್ದೀನಿ, ನನಗಿದೆ ಅಥಾರಿಟಿ. ಬಾಡಿಗೆ ಆದ್ರೆ ನೀನು ಇಂಥದೆಲ್ಲ ಇಲ್ಲಿಗಲ್ ಮಾಡಕ್ಕಿದೆಯಾ?